ಉದಯಾಚಾರ್ಯರೇ, ಎಥೆನಾಲ್ ಅನುಷ್ಠಾನದ ಬಗ್ಗೆ, ಪ್ರಸ್ತುತ ಇರುವ ಎಥೆನಾಲ್ ಅನುಷ್ಠಾನದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಭಾಳಷ್ಟು ವಿಚಾರಗಳನ್ನು ನೀವು ಕೂಡ ಹೇಳಿದ್ರಿ. ನಾವು ವಿಷಯ ಹೇಗಾಗಿದೆ ಅಂತ ಹೇಳಿದ್ರಿ, ಇವಾಗ ಈ ಕೂಸು ಹುಟ್ಟುವ ಮುಂಚೆ ಅದಕ್ಕೆ ಕೊಳವೆ ಹೊಲಿಸಿದ್ರು ಅಂತ ಹೇಳ್ತಾರಲ್ಲ, ಕುಲಾವೆ ಹೊಲಿಸಿದ್ರು. ಸೊ ಬಹುಶಃ ಪ್ರಸ್ತುತ ಪರಿಸ್ಥಿತಿ ಇವಾಗ ಹೀಗೆ ಇದೆ. ನಾವು ಇದಕ್ಕೆ ಇವಾಗ ಸದ್ಯದ ಮಟ್ಟಿಗೆ ನಾವೀಗ ರೆಡಿ ಇಲ್ಲ. ಸೊ ನಾವು ರೆಡಿ ಇಲ್ಲದ ಹೊತ್ತಿಗೆ ಈ ತರದ ಒಂದು ಏನ್ ಹೇಳ್ತಾರೆ, ಅಲ್ಲ ರೆಡಿ ಇಲ್ಲ ಅಂದ್ರೆ ಕಾಂಗ್ರೆಸ್ನವರು ರೆಡಿ ಇಲ್ವಾ, ದೇಶ ರೆಡಿ ಇಲ್ವಾ? ಅಲ್ಲ, ದೇಶವೇ ರೆಡಿ ಇಲ್ಲ, ದೇಶವೇ ರೆಡಿ ಇಲ್ಲ. ಬಹುಶಃ 10ರಲ್ಲಿ ಒಂದು 7 ಮಂದಿ ಇದನ್ನು ವಿರೋಧಿಸುವವರೇ ಇರುವಂತವರು, ಮತ್ತೆ 3 ಮಂದಿ ಯಾರು ಸಮರ್ಥನೆ ಮಾಡ್ತಾರೆ ಅವರು ಬಿಜೆಪಿಯವರು. ಇದು ಈ ವಿಚಾರವಾಗಿ ಯಾಕಂತ ಹೇಳಿದ್ರೆ ನೋಡಿ, ನಮಗೆ ಇವಾಗ 18ರ ನಂತರ ಬಹಳಷ್ಟು ಚೇಂಜಸ್ಗಳು ಬಂತು. ಬಹುಶಃ 2018ಗಿಂತ ಮುಂಚೆ ಇದು ಬಹುಶಃ ಒಂದು ನೀವು ಹೇಳಿದ ತರ ಒಂದು 5% ಎಥೆನಾಲ್ ಬ್ಲೆಂಡಿಂಗ್ ಅಲ್ಲಿ ಇದ್ದಂತ ವಿಚಾರ. ಮತ್ತೆ ಅದಾದ ಮೇಲೆ ಹಂತ ಹಂತವಾಗಿ ಅದು ಏರಿಸ್ತಾ ಹೋದ್ರು. ನಾನು ಇವತ್ತು ಒಬ್ರು ಒಂದು ಗ್ಯಾರೇಜಿಗೆ ಹೋಗಿ ಒಂದು ಮಾತಾಡುವಾಗ ಒಂದು ವಿಚಾರ ತಿಳ್ಕೊಂಡು ಬಂದು ಒಂದು 2-3 ಗ್ಯಾರೇಜಿಗೆ ವಿಸಿಟ್ ಮಾಡಿದ್ದೆ ನಾನು. ಏನಂತ ಹೇಳಿದ್ರೆ ಅವರು ಒಂದು ಬಹಳ ಒಂದು ಹಾಸ್ಯಾಸ್ಪದವಾಗಿ ಒಂದು ಮಾತು ಹೇಳಿದ್ರು, ಒಂದು ಗೊತ್ತಾನಾಗ ಪೊರ್ತಾಂಡೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಬಹಳಷ್ಟು ವೆಹಿಕಲ್ಗಳಲ್ಲಿ ಕಂಪ್ಲೇಂಟ್ ಇದೆ. ಅಂದ್ರೆ ಅದು ಪ್ರಸ್ತುತ ಇವಾಗ E20 ಏನು ಫಾರ್ಮ್ಯಾಟ್ ಇದೆ ಅದಕ್ಕೆ ರೆಡಿ ಇಲ್ಲ ಅಂತ ಹೇಳಿ. ಇದು ಯಾವಾಗ ರೆಡಿ ಇಲ್ಲ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ಗಳು ಹೆಚ್ಚು ಕಡಿಮೆ ನಿಮ್ಗೆ 2018-20ರ ನಂತರವೇ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಈ ಕಾರ್ಬೊರೇಟರ್ ಅಲ್ಲಿ ಒಂಥರ ಪ್ರಾಬ್ಲಮ್ ಬರುವಂತಹದ್ದು ಇಂಥದ್ದೆಲ್ಲ ಒಂದು 4-5 ವರ್ಷದಿಂದ ಇದೆ. ಅವಾಗ ಈ ಮೆಕ್ಯಾನಿಕ್ಗಳಿಗೆ ಅದು ಎಂತ ಅಂತ ಹೇಳಿ ಗೊತ್ತೇ ಆಗ್ತಿರ್ಲಿಲ್ಲ. ಇದು ಯಾಕೆ ಒಳಗಡೆಯಿಂದ ಹೀಗೆ ರಸ್ಟಿಂಗ್ ಆಗಿ ಆಗ್ತಾ ಉಂಟು, ಒಂಥರ ಕರಗಿದಾಗೆ ಆಗ್ತಾ ಉಂಟು, ಗೊತ್ತಾಗ್ತಿರ್ಲಿಲ್ಲ. ಅವ್ರು ಏನಾದ್ರದ್ದು ನೀಡಲ್ 2-3 ದಿನ ನಿಂತಲ್ಲೇ ಇದ್ರೆ ವೆಹಿಕಲ್ ಅದೊಂಥರ ನೀಡಲ್ ಜಾಮ್ ಆದಾಗೆ ಹೋಗ್ತದೆ. ಬಹುಶಃ ನನ್ಗೆ ಅನಿಸ್ತದೆ ಈಗ ನಾವು ಏನು E20 ಆಗಿನ ಒಂದು 5-6 ವರ್ಷ ಹಿಂದಿನ ವೆಹಿಕಲ್ಗಳು ಕೂಡ E10ಗೂ ಕೂಡ ರೆಡಿ ಇರಲಿಲ್ಲ ಅಂತ ಒಂದು ಭಾವನೆ ನನ್ಗೆ ಈಗ ಬರ್ತಾ ಉಂಟು, E10 ಪ್ರೊಪೋರ್ಷನೇಟ್ಗೆ. ಆಮೇಲೆ ಏನಾಯ್ತು ಅಂತಂದ್ರೆ ಇವಾಗಂತೂ ಕ್ಲೀನ್ ಸಿಕ್ಕಾಕೊಳ್ತಾ ಇದೆ. ನಾನು 2-3 ಇವತ್ತು ಗ್ಯಾರೇಜ್ಗಳಿಗೆ ಹೋಗುವಾಗ ಅವರು ನನಗೆ ಕಾರ್ಬೊರೇಟರ್ಗಳನ್ನು ತೆಗೆದು ತೋರಿಸಿದ್ರು. ಕೆಲವೊಂದೊಂದು ಗಾಡಿಗಳು 2-3 ದಿನ ನಿಂತ ಪರಿಸ್ಥಿತಿಯಲ್ಲಿ ಇದ್ರೆ ಅದು ಕೆಳಗೆ ಏನು ನೀರಿನಂಶ ಕೆಳಗೆ ನಿಲ್ತದೋ, ಮೊದಲನೇದಾಗಿ ಆ ನೀರಿನಂಶವೇ ಇಂಜಿನ್ಗೆ ಹೋಗುವಂತದ್ದು. ಸೊ ಹಾಗಿರುವಾಗ ಕೇವಲ ಬೈಕಿನಲ್ಲಿ ಮಾತ್ರ ಅಲ್ಲ, ಪೆಟ್ರೋಲ್ ಕಾರ್ಗಳಲ್ಲಿಯೂ ಕೂಡ ಈ ತರದ ಸಮಸ್ಯೆಗಳು ಕಂಡು ಬಂದಿರುವಂತಹದ್ದು ಈಗಿನ ಮಟ್ಟಿಗೆ. ಸೊ ಹಾಗಿರುವಾಗ ನಾವು ಏನೇನೋ ಉದಾಹರಣೆಗಳನ್ನು ಕೊಟ್ಟು ಬ್ರಾಜಿಲಲ್ಲಿ ಹಾಗೆ ಮಾಡ್ತಾರೆ, UK ಅಲ್ಲಿ ಮಾಡ್ತಾರೆ, US ಅಲ್ಲಿ ಮಾಡ್ತಾರೆ ಅಂತ ಹೇಳುವಂತ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಾಗ ಅಲ್ಲಿ ಆಪ್ಷನ್ಸ್ಗಳು ಇದೆ ಜನರಿಗೆ. ನಿಮಗೆ ಒಂದು ವೇಳೆ E20 ಬೇಡ ಅಂತ ಹೇಳಿ ಆದ್ರೆ ನೀವು ಬೇಕಿದ್ರೆ ಪ್ಯೂರ್ ಪೆಟ್ರೋಲ್ ಅನ್ನು ಬೇಕಿದ್ರೆ ಆಪ್ಟ್ ಮಾಡ್ಬೋದು, ಅಥವಾ ಅಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಇದೆ. E20 ಇಂದ ಹಿಡಿದು 80% ವರೆಗಿನ ವೇರಿಯಂಟ್ಸ್ ಕೂಡ ಇದೆ. ನೋಡಿ, ಸರ್ಕಾರ ಈ ನೀತಿ ಆಯೋಗದಲ್ಲಿ ಈ ರಿಪೋರ್ಟ್ ಬಂದ ಪ್ರಕಾರ ಅವ್ರು ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರಸ್ತುತ ನಮ್ಮ ಈಗಿನ ಈ ಏನು ವಾತಾವರಣ ಇದೆ E20ಗೆ ಅಷ್ಟೊಂದು ಅನುಕೂಲವಾಗಿಲ್ಲ. ಆದರೆ ಅದರಲ್ಲಿ ಕೆಲವೊಂದೊಂದು ಅಂಶಗಳು ಹೇಳಿದರೆ ಅದು ಸತ್ಯ. ಯಾಕಂತ ಹೇಳಿದ್ರೆ ಇದರಲ್ಲಿ ನಮಗೆ ಹೊರಗಿನಿಂದ ಆಮದು ಮಾಡುವಂತಹ ಈ ಕ್ರೂಡ್ ಆಯಿಲ್ ಏನಿದೆ ಅದು ಕಮ್ಮಿ ಆಗುತ್ತೆ, ಮತ್ತೆ ಇದರಿಂದ ರೈತರಿಗೆ ಒಂದು ತಕ್ಕ ಮಟ್ಟಿಗೆ ಲಾಭ ಬರುತ್ತೆ ಅಂತ ಹೇಳುವಂಥದ್ದು ಅದೆಲ್ಲ ಖಂಡಿತವಾಗಿ ಒಪ್ಕೊಳ್ಬೇಕಾದದೆ. ಆದರೆ ನಾವು ಏನು ಹೇಳ್ತಾರೆ, ನಮಗೆ ಒಂದು ಸೈಡಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ನೋಡಿ, ಈಗ ನಿತಿನ್ ಗಡ್ಕರಿ ಅವರು 2018ರಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಅಲ್ಲ, ಒಂದು 23ರಲ್ಲಿ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಏನಾದರೂ ಇಥನಾಲ್ ಬ್ಲೆಂಡಿಂಗ್ E20 ಬಂದರೆ ಪೆಟ್ರೋಲ್ನ ಬೆಲೆ 50 ರೂಪಾಯಿಗೆ ಇಳಿತದೆ ಅಂತ ಹೇಳಿ. 2018ರಲ್ಲಿ ಹೇಳಿದವರು 50 ರೂಪಾಯಿಗೆ ಇಳಿತದೆ ಅಂತ. ಬಟ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಕ್ಲಾರಿಫಿಕೇಶನ್ ಕೊಡ್ತೀನಿ, 50 ರೂಪಾಯಿಗೆ ಇಳಿತದಲ್ಲ, ಕಾಸ್ಟ್ ಅಷ್ಟಕ್ಕೆ ಬರುತ್ತೆ ಅಂತ. ಕಾಸ್ಟ್ ಅಷ್ಟಕ್ಕೆ ಕನ್ಸ್ಯೂಮರ್ಗೆ ಬರುವಂತ ನಾನು ಟ್ಯಾಕ್ಸ್ ಇದು ಮತ್ತೆ ಮಾತಾಡ್ತೀನಿ, 50 ರೂಪಾಯಿಗೆ ಇಳಿತದೆ ಅಂತ ಅವರು ಹೇಳಿರುವಂತ ಅದರದ್ದು ಯಾವುದು ಪೆಟ್ರೋಲ್. ಇವಾಗ 110 ರೂಪಾಯಿ ಸಮಥಿಂಗ್ ಇದೆ, ಇನ್ಕ್ಲೂಡಿಂಗ್ ನಿಮ್ಮ GST ಟ್ಯಾಕ್ಸ್ ಎಲ್ಲ, ಸ್ಟ್ಯಾಟ್ ಇದು ಟ್ಯಾಕ್ಸ್ ಎಲ್ಲ ಸೇರಿಸಿ. ಓಕೆ,
ಆದರೆ ನಮಗೆ ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಪ್ಯೂರ್ ಪೆಟ್ರೋಲಿನ ಆಪ್ಷನ್ ಅನ್ನು ನಮಗೆ ಕೊಟ್ಟಿಲ್ಲ ಇಲ್ಲಿ, ಸರಿ, ಇನ್ನೂ ಕೊಟ್ಟಿಲ್ಲ. ಯಾಕಂದ್ರೆ ಇದೇ ಆಪ್ಷನ್, ಬಟ್ ಲೀಟ್ರಿಗೆ 160 ರೂಪಾಯಿ ಅಂತ ಹೇಳ್ತಾರೆ. ಅಲ್ಲ ಉದಯಾಚಾರ್ಯ, ಒಂದು ವಿಚಾರ ಕೇಳಬೇಕು, ಎಥನಾಲ್ ಬೇಡ ಅಂತ ಹೇಳ್ತೀರಾ ಅಥವಾ ಬೇಡವೇ ಬೇಡ ಅಂತ? ನೋಡಿ, ಎಥನಾಲ್ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬೇಡ ಅಂತ ಹೇಳಿಕ್ಕೆ ಆಗೋದಿಲ್ಲ, 5% ನಿಮ್ಮ ಟೈಮಲ್ಲಿ ಇಂಟ್ರೊಡ್ಯೂಸ್ ಆಗಿರೋದಲ್ಲ. ಅಲ್ಲ, ನೋಡಿ ಯಾಕಂತ ಹೇಳಿದ್ರೆ ನಾವು ಇವಾಗ ಅದಕ್ಕೆ ರೆಡಿ ಇಲ್ಲ ಅಂತ ಹೇಳಿ, ಅದಕ್ಕೆ 20% ರೆಡಿ ಇಲ್ಲ ಅಂತ ಅವ್ರು ಹೇಳೋದು. 20% ರೆಡಿ ಇಲ್ಲ ಅಂತ. 20%, 5% ಸರ್, ಈಗ ಇನಿಷಿಯಲಿ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸರಿ, ನಿಮಗೆ ಈ ಬಗ್ಗೆ ಸಮಸ್ಯೆ ಇದ್ದಿದ್ರೆ ಆವಾಗಲೇ ನೀವು ನಮ್ಮ ಪಾಲಿಸಿಗೆ ಅಗೇನ್ಸ್ಟ್ ಹೋಗಿ ನೀವು ನಿಲ್ಲಿಸಬೇಕಿತ್ತಲ್ವಾ? 2013ರಲ್ಲಿ ನೋಟಿಫಿಕೇಶನ್ ಆಗಿ ಅದನ್ನು ಲೀಗಲ್ ಮಾಡಿದಂತ ಸರ್ಕಾರ. ಅದರ ವಿಚಾರಕ್ಕೂ ನಮ್ಮ ವಿರೋಧ ಯಾಕೆಂತ ಹೇಳಿ, ಈಗ ಸರ್ಕಾರ ಏನ್ ಹೇಳಿತು, 2030ಕ್ಕೆ ಇದೊಂದು ಡೆಡ್ ಲೈನ್ ಇಟ್ಕೊಂಡಿದ್ರು. ಆ ಸಮಯದ ಒಳಗಡೆ ನಾವು ಟೋಟಲಿ E20ಗೆ ನಾವು ಅದನ್ನು ಅಡಾಪ್ಟಿವಿಟಿ ಆಗಬೇಕು ಅಂತ ಹೇಳಿ. ಸೊ ಇದನ್ನೀಗ ಪ್ರೀಪೋನ್ ಮಾಡಿ ನಾವು 2025ಗೆ ಮಾಡಿದ್ದೇವೆ, 24ಗೆ ಮಾಡಿದ್ದೇವೆ. ಒಂದು ವೇಳೆ ನಮಗೆ 25 ವರೆಗೆ ಏನಾದ್ರು, ಸಾರಿ 30 ವರೆಗೆ ಏನಾದ್ರು ಇದಕ್ಕೊಂದು ಎಕ್ಸಂಪ್ಷನ್ ಕೊಡ್ತಾ ಇರ್ತಿದ್ರೆ ಬಹುಶಃ ಆ ಟೈಮಿನಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಹೆಚ್ಚಿನ ಈಗ ವೆಹಿಕಲ್ಗಳು ಏನು ತೊಂದರೆಗಳನ್ನು ಅನುಭವಿಸ್ತಿದೆಯೋ ಮೇ ಬಿ ಅವರು ಅದನ್ನು ಸೆಲ್ ಮಾಡಿ ಹೊಸ ಏನು E20ಗೆ ಅಡಾಪ್ಟಿವಿಟಿ ಆಗುವಂತಹ ವೆಹಿಕಲ್ಗಳನ್ನು ತಗೊಳ್ಳುವಂತಹ ಚಾನ್ಸಸ್ ಕೂಡ ಇದ್ದಿರ್ಬೋದು. ಯಾಕಂದ್ರೆ ತುಂಬಾ ಹಳೆಯ ವೆಹಿಕಲ್ಗಳನ್ನು ಯಾರು ಇಟ್ಕೊಳ್ಳಲ್ಲ. ಮತ್ತೆ ಕೆಲವೊಂದು ಏನಕ್ಕಂತ ನೋಡಿ, ಅದು ಒಂದೊಂದು ವೆಹಿಕಲ್ ಸೆಂಟಿಮೆಂಟ್ಸ್ ಇರ್ತದೆ ಕೆಲವೊಂದೊಂದು ವೆಹಿಕಲ್ಸ್ ಅಲ್ಲಿ. ಸೊ ಅದು ಸಣ್ಣ ಪ್ರಮಾಣದಲ್ಲಿ ಅಂತ ಇರಲಿ, ಆ ವಿಚಾರ ಸಣ್ಣ ಪ್ರಮಾಣದಲ್ಲಿ. ನಿಮ್ಮ ಧೋರಣೆ ಏನಂದ್ರೆ 2030ರ ಅಂದಾಜಿಗೆ ತರ್ತಿದ್ರೆ ಪರವಾಗಿರ್ಲಿಲ್ಲ, ಈಗ ಸ್ವಲ್ಪ ಅರ್ಜೆಂಟ್ ಮಾಡಿದ್ರು, ಅಧ್ಯಯನ ಮಾಡಲಿಲ್ಲ ಅಂತ ನೋಡು. ಖಂಡಿತ. ಈಗ ಅವಿನಾಶ್ ಅವರ ಹತ್ರ ಮಾತಾಡುವ. ಅವಿನಾಶ್ ಅವರೇ, ಈಗ ನಾವು ಸಾಮಾನ್ಯವಾಗಿ ಗ್ಯಾರೇಜ್ ಮಾಲಕರ ಜೊತೆ ಅವರು ಈಗಾಗಲೇ ಹೇಳಿದರು ಉದಯಾಚಾರ್ಯರು, ಅಥವಾ ವಾಹನದ ಕಂಪನಿಯ ಮಾಲಕರ ಬಳಿ ಕೇಳಿದರೆ ಅವರು ಕ್ಲಾರಿಟಿ ಕೊಡೋದಿಲ್ಲ ಏನು ಅಂತ. ಅವರಿಗೆ ಅವರದೇ ಆದಂಥ ರಿಸ್ಟ್ರಿಕ್ಷನ್, ಅಂದರೆ ಬೇರೆ ಬೇರೆ ಪಕ್ಷದವರು ಎಲ್ಲರೂ ಅವರ ಹತ್ರ ಬರ್ತಾರೆ ಅಂತ ಕೂಡಲೇ ಅವರು ನೇರವಾಗಿ ಯಾವುದೇ ಉತ್ತರ ಕೊಡೋದಿಲ್ಲ. ಈಗ BJP ಸರ್ಕಾರ ಕೇಂದ್ರದಲ್ಲಿ ಇದೆ, ಅಥೆಂಟಿಕೇಟೆಡ್ ಆಗಿ ನಿಮ್ಮ ಒಂದು ಅಭಿಪ್ರಾಯಗಳೇನು ಸರ್? ಪ್ರಪ್ರಥಮವಾಗಿ ಈ ಒಂದು ಡಿಬೇಟಿಗೆ ನೀವು ಆರ್ಗನೈಸ್ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಈ ಎಲ್ಲ ವಿಷಯಗಳು ಡಿಸ್ಕಷನ್ ಆಗಬೇಕು ಪಾರ್ಲಿಮೆಂಟಲ್ಲಿ. ಹೌದು, ಸದನದಲ್ಲಿ ಡಿಸ್ಕಷನ್ ಆಗಬೇಕು. ಖಂಡಿತ. ಸದನದಲ್ಲಿ ಡಿಸ್ಕಷನ್ ಆಗಲಿಕ್ಕೆ ಇವರ LOPR ಇದ್ದಾರೆ, ರಾಹುಲ್ ಗಾಂಧಿ ಅವರು, ಅವರಿಗೆ ಯಾವುದೂ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಅವರು ಮಾಡೋದ ಕೆಲಸವನ್ನು ಒಂದು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ನೀವು ಮಾಧ್ಯಮದವರು ಮಾಡ್ತಿದ್ದೀರಿ. ಇದರಿಂದ ಜನರಿಗೆ ಇದರ ನೈಜತೆಗಳು ಏನು ಅಂತ ಸಿಗುವಂಥ ಒಂದು ಪ್ರಯತ್ನ ಮಾಡ್ತಿದ್ದೀರಿ. ಅದಕ್ಕೆ ಪ್ರಪ್ರಥಮವಾಗಿ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಿದ್ದೇನೆ. ಮತ್ತು ನನ್ನ ಮಿತ್ರರು ಅವರು ಹೇಳಿದ ಹಾಗೆ ಗ್ಯಾರೇಜ್ ಮಾಲೀಕರು ನಿಮಗೆಷ್ಟು ಪರಿಚಯವೋ ಅಷ್ಟು ನಮಗೂ ಕೂಡ ಪರಿಚಯಗಳು. ನಾವು ಗಾಳಿಯಲ್ಲಿ ಗುಂಡು ಹೊಡೆಯುವಂಥ ಕೆಲಸ ಮಾಡೋದು ಬೇಡ, ಪ್ರಾಕ್ಟಿಕಲ್ ಆಗಿ ಮಾತಾಡುವ. IIT ಕಾನ್ಪುರ್ ಅವರು ಈ ಬಗ್ಗೆ ಏನು ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ, ಅದೇ ರೀತಿ ARAI ಅಂತ ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಈ ಬಗ್ಗೆ ಕೂಲಂಕುಷವಾಗಿ ಅವ್ರದ್ದು ಏನೆಲ್ಲ ರಿಸರ್ಚ್ ಮಾಡಿದೆ ಇದರ ಬಗ್ಗೆ 100% ಜೆನ್ವಿನ್ ಆಗಿ ಎಕ್ಸ್ಪರ್ಟೈಸ್ ನಾಲೆಜ್ ಇದ್ದಂಥವರು ರಿಸರ್ಚ್ ಮಾಡಿ ಅದರ ರಿಸಲ್ಟ್ ಕೊಟ್ಟ ನಂತರನೇ ನಾವು E20 ಬ್ಲೆಂಡಿಂಗಿಗೆ ಸಿದ್ಧರಾಗಿದ್ದೇವೆ. ಅಂದರೆ ವಾಹನದ್ದು ನೀವು ಹೇಳಿದ ಪ್ರಕಾರ ಈಗ ಏನಂತ ಹೇಳಿದ್ರೆ, ಈಗ ರಿಸರ್ಚ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಇವರು. ಆದರೆ ನಾವು ಇವಾಗ ಈ ಕೆಲವೊಂದೊಂದು ಮಾಧ್ಯಮಗಳಲ್ಲಿ ನೋಡುವಾಗ ಬಹಳಷ್ಟು ವೆಹಿಕಲ್ಗಳು ಇವಾಗ ಹೊಸ ವೆಹಿಕಲ್ ನಾವು ರೀಸೆಂಟ್ಲಿ ನೋಡಿದ್ದೇವೆ. ಈಗ ಬಹುಶಃ ನಾನು ಅದನ್ನು ಇಲ್ಲಿ ಹೇಳುವ ಒಂದು ಸೋಷಿಯಲ್ ಮೀಡಿಯಾ ಸರ್, ಅದು ಮಾಧ್ಯಮ ಅಂತ ಸೋಷಿಯಲ್ ಮೀಡಿಯಾ ಕೆಲವೊಂದು ಇನ್ಫ್ಲುಯೆನ್ಸರ್ಗಳು, ಕೆಲವೊಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಅವರ ವ್ಯೂಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ಮಾಡ್ತಿದ್ದಾರೆ. ಮಾಧ್ಯಮ ಅಂತ ಹೇಳಿ ಯಾವ ಮಾಧ್ಯಮದಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ಲಿಲ್ಲ. ಒಂದು ವಿಷಯ ಕೇಳ್ತೇನೆ. ಈಗ ನೀವು ಅಧ್ಯಯನ ಅಂತ ಒಂದು ಮಾತು ಹೇಳಿದ್ರಿ, ಕಾನ್ಪುರದಲ್ಲಿ ಅಧ್ಯಯನ ಆಗಿದೆ, ಹೌದು. ಈಗ ನಿಮ್ಗೆ ಗೊತ್ತಿರ್ಬೋದು, ಬ್ರೆಜಿಲಲ್ಲಿ 1970ರಲ್ಲಿ ಅಧ್ಯಯನ ಪ್ರಾರಂಭ ಮಾಡಿದ್ರಂತೆ, 1970ಯಲ್ಲಿ, ಅಂದರೆ 50 ವರ್ಷಗಳ ಹಿಂದೆ. ಹೀಗಿರುವಾಗ ನಮ್ಮಲ್ಲಿ ಒಂದು 3 ವರ್ಷಗಳ ಹಿಂದೆ, ಅಂದರೆ 2024 ಅಂದರೆ 3 ವರ್ಷ ಹಿಂದೆ ಹೋದಾಗ 10% ಇದ್ದದ್ದು ಒಮ್ಮೆಲೆ 20% ಬರಬೇಕು ಅಂತ ಆದರೆ ಒಂದಷ್ಟು ಸಂಶಯ. ಎಂಥ ಅಧ್ಯಯನ, ನಾಳೆ ಅಧ್ಯಯನ ಮಾಡಿ ಮತ್ತೆ 85 ಅಂತ ಹೇಳಿಬಿಡ್ತಾರೆ, 100 ಅಂತ ಹೇಳಿಬಿಡ್ತಾರೆ. ಮತ್ತು ಒಂದು ವಿಚಾರ ಏನಾಗ್ತದೆ ಅಂದರೆ, ಮ್ಯಾನ್ಯುವಲ್ಗಳಲ್ಲಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ, ವೆಹಿಕಲ್ ಮ್ಯಾನ್ಯುವಲ್ಗಳಲ್ಲಿ ಮಾಡಬೇಡಿ ಅಂತ ಹೇಳೋದಿಲ್ಲ, 10%ಗೆ ಫಿಟ್ ಅಂತ. ಹೀಗಿರುವಾಗ ಈ 3 ವರ್ಷದ ಒಳಗಿನ ಅಧ್ಯಯನವನ್ನು ನೀವು ಹೇಗೆ ಒಪ್ಪಿಕೊಳ್ತೀರಿ ಸರ್? ಟೆಕ್ನಿಕಾಲಿಟಿ ಈ ಬಗ್ಗೆ ಏನಿದೆ ಅಲ್ಲ ಸರ್, ಈ ಬಗ್ಗೆ ಇರುವಂಥ ಎಕ್ಸ್ಪರ್ಟೀಸ್ಗಳ ನಾಲೆಜ್ಗಳನ್ನು ನಾವು ಕೇಳಿ ಹೇಳ್ತೀವಿ. ಸರಿ, ಆ ಬಗ್ಗೆ ನಮ್ಮ ಯಾರು ನಿತಿನ್ ಗಡ್ಕರಿ ಅವರು ಕೂಡ ಹೇಳಿದ್ದಾರೆ, ಈ ಬಗ್ಗೆ ಏನೂ ಸಮಸ್ಯೆ ಆದರೆ ಅದರ ಬಗ್ಗೆ ನೀವು ಮೊದಲು
ಸದನದಲ್ಲಿ ಈ ಬಗ್ಗೆ ಡಿಸ್ಕಷನ್ಗೆ ಬನ್ನಿ. ಅದ್ರ ಮೊದಲು ನಿಮ್ಮ ಸಮಸ್ಯೆಗಳು ಏನಂತ ಸದನದಲ್ಲಿ ಹೇಳಿ. ಇಲ್ಲ, ಒಂದು ಕರೆ ನೋಡೋಣ. Solution ಏನಂತ ಸದನದಲ್ಲಿ ಡಿಸ್ಕಸ್ ಮಾಡುವ. ನೋಡಿ, ನಮ್ಮ ಮಿತ್ರರು ಈಗ ಹೇಳಿದರು ಏನಂತ ಹೇಳಿದರೆ, ಇದರ ಬಗ್ಗೆ ನಿತಿನ್ ಗಡ್ಕರಿ ಅವರು ಬಹಳ ಒಂದು ಸ್ಪಷ್ಟೀಕರಣ ಅದೆಲ್ಲ ಕೊಟ್ಟಿದ್ದಾರೆ. ಅಲ್ಲ, ನನಗೆ ಬಹಳ ಡೌಟ್ ಆಗ್ತಾ ಉಂಟ್ರಿ, ನಮ್ಮ ದೇಶದ ಪೆಟ್ರೋಲಿಯಂ ಮಿನಿಸ್ಟರ್ ನಿತಿನ್ ಗಡ್ಕರಿ ಅವರ ಅಥವಾ ಹರ್ದೀಪ್ ಸಿಂಗ್ ಪುರಿ ಅವರ? ನೂರಕ್ಕೆ ನೂರು. ಈ ಪ್ರಶ್ನೆಗೆ ನಾನು ಕಾಯ್ತಾ ಇದ್ದೆ. ಹೇಳ್ತೀನಿ. ನಾನು ಅದಕ್ಕೆ ಇದೇ ಪ್ರಶ್ನೆಗೆ ನಾನು ಈಗ ಕಾಯ್ತಾ ಈಗ ಇದ್ದೆ. ನಮ್ಮ ಒಂದೇ ಮಿತ್ರರು ಈಗ ವಿಚಾರವನ್ನು call ಮಾಡಿ social mediaದಲ್ಲಿ ಇಲ್ಲ, ಮಾತಾಡೋಣ. ನೀವು ಬಿಡಿ, ಸ್ವಾಮಿ, ನೀವು ಮಾತಾಡ್ಲಿಕ್ಕೆ ಬಿಡಿ. ಇಲ್ಲಿ ಬಂದು ನೀವು ಮೇಲೆ ಮೇಲೆ ಬಿದ್ದು ನೀವು ಮಾತಾಡುವವರು ಮತ್ತೆ ಚರ್ಚೆ ಮಾಡುವ. ಇನ್ನೊಂದು ಕರೆ ನೋಡ್ತೇನೆ, ಆಮೇಲೆ ಚರ್ಚೆ ಮಾಡುವ. ನಾವು ಚರ್ಚೆ ನಾವು ನಾನು ಮಾತಾಡುವಾಗ ಇವ್ರ ಅಡ್ಡ ಮಾತಾಡುದು ರೈಟ್ ಅಲ್ಲ. ಇಟ್ ವಿಲ್ ನಾಟ್ ಬಿ ಹೆಲ್ದಿ ಡಿಸ್ಕಷನ್. ನೋಡಿ, ಈಗ ಇವರು ನಮ್ಮ ಕಾಲರ್ ಒಬ್ರು ಕಾಲ್ ಮಾಡಿ ಹೇಳಿದ್ರು, ಮಾಫಿಯಾ ಈಗ ಮಾಫಿಯಾ ಯಾರು ಮಾಡುತ್ತಿರುವವರು ಅಂತ ಹೇಳುವಂತಹದ್ದನ್ನು ಅವರು ಒಂದು ಸಣ್ಣ ವಿಚಾರವನ್ನು ಅವರು ತಿಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದರಲ್ಲಿ ಯಾರ ಮಕ್ಕಳ ಕಂಪನಿಗಳು ಹೆಚ್ಚು ಲಾಭದಾಯಕವಾಗಿದೆ ಅಂತ ಹೇಳುವಂತದನ್ನು ಪಾಪ ಅವರು ದಯವಿಟ್ಟು ನಾನು ಇಲ್ಲಿ ಹೇಳುದಿಲ್ಲ, ಅದನ್ನು ಅವರು ಹೋಗಿ ಗೂಗಲ್ ಅಲ್ಲಿ ಚೆಕ್ ಮಾಡಿ ನೋಡಿ. ಪ್ರಶ್ನೆ ಯಾರು ಏನು ಗೊತ್ತಾ, ನೀವು ನಿಮ್ಮ ಅವಿನಾಶ್, ಈಗ ಪ್ರಶ್ನೆಗಳನ್ನು ನಾನು ಕೇಳ್ತೇನೆ, ನೀವು ನಮಗೆ ಸೂಕ್ತವಾದ ಉತ್ತರ ಕೊಟ್ಟು ಮತ್ತೆ ವೀಕ್ಷಕ ಕೊಟ್ಟದಕ್ಕೆ ಮಾಡಿ ಒಮ್ಮೆ ಜಿರಳೆಗಳ ಹತ್ರ ಪೆಟ್ಟು ತಿಂದ್ರಿ ಇವರಿಗೆ ಒಮ್ಮೆ ಅಲ್ಲ. ಈಗ ಪುನಃ ಜಿರಳೆಗಳು ಕಾಯ್ತಿದ್ದಾರೆ. ಬಿ ಮಾತಾಡ್ಬೇಕಾದ್ರೆ ಸಿ ಏನ್ ಟೆನ್ಷನ್ ಮಾಡ್ಬೇಡಿ, ಈ ವಿಷಯ ಎಲ್ಲ ಕಲಿಸ್ತೇವೆ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಈಗ ಎಥನಾಲ್ 20% ಬಂತು ಎನ್ನುವುದನ್ನ ಅವರು ಬಂತು. ಅಲ್ಲ ಸರ್, ನಾನು ಹೇಳೋದನ್ನ ಕೇಳಿ. ಒಂದೇ ನಿಮಿಷ, ಅವ್ರು 2 ನಿಮಿಷದಲ್ಲಿ ನಾನು ಉತ್ತರ ಹೇಳಿ ಅದನ್ನು ಹೇಳಿ. ಪೆಟ್ರೋಲಿಯಂ ಮಿನಿಸ್ಟರ್ ಯಾರು? ನಿತಿನ್ ಗಡ್ಕರಿ ಅಂತ ಕೇಳಿದ್ರು. ಒಂದು ನಿಮಿಷ ಸರ್, ಹೌದು, ಒಂದು ಕ್ಯಾಬಿನೆಟ್ ಅಲ್ಲಿ ಒಬ್ಬ ಮಿನಿಸ್ಟರ್ ಸ್ಥಾನದಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಕೇಳಿದ್ದು ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಆದ್ರೆ ಇವರೇ ಹೇಳ್ತಾರೆ ಪ್ರಶ್ನೆಗೆ ಉತ್ತರ ಕೊಡುದಿಲ್ಲ. ಸರಿ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟರು, ಅವ್ರಿಗಿದ್ದಂತ ಮಾಹಿತಿಯನ್ನು ಅವರು ಡಿಸ್ಕ್ಲೋಸ್ ಮಾಡಿದ್ರು. ಅದ್ರಲ್ಲಿ ಏನ್ ತಪ್ಪಲ್ಲ. ಒಂದೆರಡು ಪ್ರಶ್ನೆಗೆ ಅದಕ್ಕೆ ಇದು ಎಲ್ಲದಕ್ಕೂ ನಿತಿನ್ ಗಡ್ಕರಿ ಅವರೇ ಬರ್ತಿದ್ದಾರೆ. ಅಲ್ಲ, ನಿತಿನ್ ಗಡ್ಕರಿ ಬರ್ತಾರೆ ಅಂತ ನೀವು ಹೇಳಿ, ನಾನು ಅದಕ್ಕೆ ಹೊರಗಡೆ ಏನಾಯ್ತು ಅನ್ನೋದು ಬೇರೆ ವಿಚಾರ. ಇಲ್ಲಿ ಏನು ಚರ್ಚೆ ಇದ್ದದ್ದು ನಮ್ಮ ಜೊತೆ ಹೆಲ್ದಿ ಮಾತುಕತೆಗಳಾಗಬೇಕು, ಹೊರಗಡೆ ವಿಚಾರ ಬಿಟ್ಬಿಡಿ. ಈಗ ನಾನು ಮಾತಾಡ್ತೇನೆ ಅವರ ಒಂದು ಕಂಟಿನ್ಯೂಟಿಗೆ. ನೋಡಿ, ತಪ್ಪನ್ನು ನಾವು ಇದನ್ನು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ, ಸರಿ, ಎಲ್ಲಿಯೂ ಕೂಡ ನಾವು ತಪ್ಪು ಅಂತ ಹೇಳಿಲ್ಲ. ಅದೇ ನಾವು ಹೇಳಿರುವಂತದ್ದು ಇಷ್ಟೇ, ಇಟ್ ವಿಲ್ ಬಿ ಟೂ ಅರ್ಲಿ. ಯಾಕಂದ್ರೆ ಅಂದ್ರೆ ಏನು ಇವರಿಗೆ ಏನು ರಿಸರ್ಚ್ ಆಗಿದೆ ಅಂತ ಹೇಳ್ತಾರೆ, ಅದನ್ನು ಎಷ್ಟು ರಿಲಯಬಲ್ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಇವರ ರಿಸರ್ಚ್ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಇಲ್ಲ, ಇಟ್ ಇಸ್ ಸ್ಟಿಲ್ ಇನ್ ಎಕ್ಸ್ಪೆರಿಮೆಂಟಲ್ ಸ್ಟೇಜ್ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಒಪ್ಕೊಂಡಿದ್ದಾರೆ. ಈಗ ಒಂದು ಪ್ರಶ್ನೆ ಕೇಳಿದ್ರಿ ನಿತಿನ್ ಗಡ್ಕರಿಯ ಬಗ್ಗೆ ಅಂತ, ನೀವು ಒಂದು ಉತ್ತರ ಕೊಟ್ರಿ, ಯಾರು ಉತ್ತರ ಕೊಡಬಹುದು ಅಂತ. ಅವಿನಾಶ್ ಅವರೇ, ಸ್ಫೂರ್ತಿ ಗ್ರೂಪು, ಮನಸ್, ಸಿಯಾನ್ ಕಂಪನಿಗಳು ಅದರ ಶೇರ್ಗಳೆಲ್ಲ ಏರಿದೆ ಸರ್. ಅಲ್ಲ, ಪೆಟ್ರೋಲಿಯಂ ಮಿನಿಸ್ಟರ್ ಯಾರು ಅಂತ ಗೊತ್ತಿದೆ? ಹೇಳ್ತೀನಿ ಸರ್. ಸರ್, ಪೆಟ್ರೋಲಿಯಂ ಮಿನಿಸ್ಟರ್ ಅಂಡರೇ ಬರುತ್ತಲ್ಲ, ಅವರೊಂದು ಪತ್ರಿಕಾಗೋಷ್ಠಿ ಮಾಡಬೇಕಲ್ಲ. ಪ್ರಶ್ನೆಗಳು, ನನ್ನ ಪ್ರಶ್ನೆ ಅದಕ್ಕೆ ನೀವು ಗಡ್ಕರಿ ಅವರಿಗೆ ಕೇಳಿದ ಪ್ರಶ್ನೆಗೆ ಗಡ್ಕರಿ ಅವರು ಉತ್ತರ ಕೊಡ್ತಾರೆ. ಸರಿ ಅಲ್ವಾ? ಪೆಟ್ರೋಲಿಯಂ ಮಿನಿಸ್ಟರ್ ಅವರಿಗೆ ಕೇಳಿದ ಅವರೇ ಉತ್ತರ ಕೊಡ್ತಾರೆ. ಗಡ್ಕರಿ ಅವರನ್ನು ಈ ವಿಷಯಕ್ಕೆ ತಂದಿದ್ದೇ ಇವರ ಟೂಲ್ ಕಿಟ್. ನಾನು ಹೇಳ್ತೀನಿ ಸರ್, ಗಡ್ಕರಿ ಅವರದ್ದು ನಿಮ್ಮ ಎಲ್ಲಾ ಇದಕ್ಕೆ ಇವತ್ತು ನಾನು ಆನ್ಸರ್ ಕೊಡ್ತೀನಿ ಸರ್. ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ ಅಂತ ಒಂದು ಇವರು ಆಪಾದನೆ ಹಾಕೋದು ಸರಿಯಾ? ಅದರಲ್ಲಿ ಎಥನಾಲ್ದು ಯಾವುದೇ ರಿಲೇಟೆಡ್ ಆಕ್ಟಿವಿಟಿ ಇಲ್ಲ ಸರ್. ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಗೆ ಹೋಗಿ ಆ ವೆಬ್ಸೈಟ್ ಅಲ್ಲಿ ಕಂಪನಿ ಹೆಸರು ಹಾಕಿ ಬರುತ್ತೆ. ಅವರು ದೇ ಡೀಲ್ ವಿತ್ ಎಡಿಬಲ್ ಆಯಿಲ್ಸ್, ಮ್ಯಾಂಗೋ ಪಲ್ಪ್,
ಸ್ಪೈಸಸ್, ಹೋಮ್ ಕೇರ್ ಗುಡ್ಸ್, ಹೆಲ್ತ್ ಕೇರ್ ಗುಡ್ಸ್, ಸರಿ. ನ್ಯೂಟ್ರಿಯೆಂಟ್ಸ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್. ಇದು ಒಂದು ಕಂಪನಿ ಬಗ್ಗೆ ಇವರು ಹೇಳ್ತಿರೋದು. ಒಂದ್ ನಿಮಿಷ ಸರ್, ಹಾ, ಮಾತಾಡಿ, ಮಾತಾಡಕ್ ಬಿಡಿ. ಮಾತಾಡಿ. ಗಾಳಿಯಲ್ಲಿ ಗುಂಡು ಉದಯ್, ಉದಯ್, ನಿಮ್ಮ time clarity ಆಯ್ತು. ಕೊಡ್ತೀನಿ. ನಾನು add ಮಾಡಿದ್ದು ನಿಮ್ಗೆ. ಹೇಳ್ತೀನಿ, ಅದ್ರಲ್ಲಿ add ಸರ್, ಮಾಡಿ. ಅದ್ರಲ್ಲಿ ಇಲ್ಲ ಸರ್, ಇಲ್ಲ, ಬೇಸಿಕ್ ನಾಲೆಜ್ ಮಾಡಿಸಿ, ಇಲ್ಲ. ಮಾಡಿಸಿ. ಸಿಯಾನ್ ಆಗ್ರೋ ಇಂಡಸ್ಟ್ರೀಸ್ Yes, ಅಲ್ಲಿ yes, ಶುಗರ್ ಕೇರ್ ರಿಲೇಟೆಡ್ ಇಲ್ಲ. ಆಕ್ಟಿವಿಟಿ ಇಲ್ಲ, ಮುಂದುವರಿ. ಆಯ್ತಾ? ಇನ್ನೊಂದು ನೀವು ಮಾಡ್ತಿರೋದು ಮನಸ್ಸಲ್ಲಿ- ಸರ್, ಅದೇ ಹೇಳಿದ್ದು ಆಫ್ ನಾಲೆಜ್ ಇಸ್ ಆಲ್ವೇಸ್ ಇಲ್ಲ, ಇಲ್ಲ, ನನಗೆ ಹೇಳಿ. Correct, correct. ಆಫ್ ನಾಲೆಜ್ ಇಸ್ ಅಲ್ಲ, ಅಲ್ಲ, ಆಲ್ವೇಸ್ ಡೇಂಜರಸ್ ಅಂತ exactly, ಮುಂಚೆ ಅವರೇ ಹೇಳಿದ್ರು. ಸುವರ್ಣ ಅವರೇ. ಸರ್, ಮಾನಸ್ ಆಗ್ರೋ ಇಂಡಸ್ಟ್ರೀಸ್ ಆಯ್ತಾ, ಇದರಲ್ಲಿ ಇವರದು ಪವರ್ ಜನರೇಷನ್ ಇದೆ ಆಯ್ತಾ, ಅದ್ರೊಟ್ಟಿಗೆ ಇವರು ಶುಗರ್ ಮ್ಯಾನುಫ್ಯಾಕ್ಚರರ್ ಆಯ್ತಾ. ಟೋಟಲ್ ಇಂಡಿಯಾದ ಔಟ್ಪುಟ್ ಸರ್, ಐ ಆಮ್ ಟೆಲಿಂಗ್ ದಿಸ್ ಆನ್ ಮೀಡಿಯಾ, ಟೋಟಲ್ ಇಂಡಿಯಾದು ಎಥೆನಾಲ್ ಔಟ್ಪುಟ್ ವರ್ಷಕ್ಕೆ 2,000 ಕೋಟಿ ಲೀಟರ್. ಹೌದು. ಅದರಲ್ಲಿ ಈ ಕಂಪನಿ ಪ್ರೊಡ್ಯೂಸ್ ಮಾಡೋದು 3.6 crore ಲೀಟರ್ಸ್ ಪರ್ ಆನಮ್, 3.6 ಕೋಟಿ. ಓಕೆ, 40 ಇಡೀ ದೇಶದ್ದು 2,000 ಕೋಟಿ. ಈ ಕಂಪನಿದ ಔಟ್ಪುಟ್ ಇರೋದು 3.6 crores. ಸೊ ಇಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಸರ್ 0.18% ಆಫ್ ದ ಟೋಟಲ್ ಔಟ್ಪುಟ್. ಇಡೀ ರಾಷ್ಟ್ರದಲ್ಲಿ ಉತ್ಪಾದನೆ ಆಗುವಂತ ಎಥನಾಲ್ ಇದು 0.18% ಉತ್ಪಾದನೆ ಮಾಡೋದು ಮಾನಸ್ ಆಗ್ರೋ ಮಾತ್ರ ಇದು ಇಂಡಸ್ಟ್ರೀಸ್. ಅಂತ. ಸರಿ. ಈ ಕಂಪನಿಯಲ್ಲಿ ಅವರ ಇರುವ ಶೇರ್ಗಳಂತದ್ದು 0.07%. ಶೇರ್ ಹೋಲ್ಡ್ ಸರ್, ಓಪನ್ ಮಾರ್ಕೆಟ್ ಅಲ್ಲಿ ಇದೆ ಸರ್, ನೀವು ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ ಲೆಕ್ಕದಲ್ಲಿ ದುಡ್ಡು ಮಾಡಕ್ಕೆ ಕಂಪನಿ ಮಾಡಿದ್ದಾರೆ, ಅದು ನೀವು ದುಡ್ಡು ಮಾಡ್ಕೊಳ್ಳಿ. ಅಲ್ಲ ಸುಮ್ಮನೆ ಈ ಕಂಪನಿ ಬಗ್ಗೆ ಅಪಪ್ರಚಾರ ಅವಿನಾಶ್, ಮಾಡಿ. ಒಂದು ನಿಮಿಷ. ಸರ್, ನೀವು ಹೇಳ್ತಾ ಇದ್ದೀರಾ? ನಾಳೆ ಅಲ್ಲ. ನಾನು ಎಥನಾಲ್ ಬಿಸ್ನೆಸ್ ಗೆ ಇಳಿದ್ರು ಕೂಡ ಇವರು ಹೇಳ್ತಾರೆ ಈ ಬಿಜೆಪಿ ಅವರಿಗೆ ಮಾಹಿತಿ ಇತ್ತು, ಅದಕ್ಕೆ ಇವರು ಈ ಬಿಸ್ನೆಸ್ ಅಲ್ಲ, ಈಗ ಮಾಡ್ತಾರೆ. ಮತ್ತೆ ಸರ್, ನಿಮಗೆ ಹೇಳ್ತಾರೆ ಅದು ಬಿಡುವ. ಬಯೋಫ್ಯೂಲ್ ಗೆ ಗವರ್ಮೆಂಟ್ ಸಪೋರ್ಟ್ ಅಲ್ಲ, ಮಾಡ್ತೀವಿ. ಈಗ ನಾಳೆ ಶುಗರ್ ಕೇನ್ ಫ್ಯಾಕ್ಟರಿ ನೀವು ಓಪನ್ ಮಾಡಿ, ನೀವು ಎಥನಾಲ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ, ಇದನ್ನ ನೀವು deny ಮಾಡಿ. ಮಾಡ್ತಿಲ್ಲ. ಯಾರು ಬೇಡ ಹೇಳ್ತಾ ಇಲ್ಲ. ಅಲ್ಲ, I'm not denying ಈಗ it ಅಲ್ಲ. ಯಾರು ಬೇಡ ಹೇಳ್ತಾ ಇಲ್ಲ. ಅವಿನಾಶ್, ಅವಿನಾಶ್. ಅದು ಬಿಟ್ಟು ಅಲ್ಲ, ಒಂದು ನಿಮಿಷ. ಒಂದು company, ಒಂದು ಕಂಪನಿಯಲ್ಲಿ ನೋಡಿ, ಇಷ್ಟು ಅಂಶ ನೋಡಿ. ಇವತ್ತು ಸರ್ ಈ ವಿಷಯ ಇವರ ಟಾಪಿಕ್ ಎತ್ತಿದ್ದಕ್ಕೆ ಐ ಹ್ಯಾವ್ ಕಮ್ ವಿತ್ ದ ಕ್ಲಾರಿಟಿ. Okay. ಈ ಬಗ್ಗೆ ಏನಾದ್ರೂ ಅಬ್ಜೆಕ್ಷನ್ ಇದ್ರೆ ಅವ್ರು ಮಾತಾಡ್ಬೋದು. ನೋಡಿ. ಮತ್ತೆ ಇವರ ಹೆಸರು ತೆಗೆಯೋದು ಯಾಕೆ ನಿಲ್ಸಿದ್ದಾರೆ ಹೇಳಿದ್ರೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ತಾರಂತ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದ್ರೆ ನಾನು ಸೂ ಮಾಡ್ತೇನೆ ಅಂತ ಹೇಳಿ, ಅದಕ್ಕೋಸ್ಕರ ಈಗ ಅವರ ಹೆಸರು ಹೇಳೋದನ್ನ ನಿಲ್ತಿ ಟೂಲ್ ಕಿಟ್ ಅಲ್ಲಿ ಬಿಡ್ತಿದ್ದಾರೆ. ಅವ್ರದ್ದು ಶೇರ್ ರೇಟ್ ಇಷ್ಟು ಸರ್, ಶೇರ್ ರೇಟ್ಸ್ ದೇ ಆರ್ ಡೀಲಿಂಗ್ ವಿತ್ ಸಮ್ ಮೆನಿ ಅದರ್ ಪ್ರಾಡಕ್ಟ್ಸ್ ಸರ್. ಖಾಲಿ ಎಥನಾಲ್ ಅಲ್ಲಿ ಶೇರ್ ರೇಟ್ಸ್